ಜುಲೈ 26ರಂದು ರಾತ್ರಿ ಬೆಳ್ಳಾರಿಯಲ್ಲಿ ದುಷ್ಕರ್ಮಿಗಳಿಂದ ಹತ್ಯೆಗೀಡಾದ ಬಿಜೆಪಿ ಯುವ ಮುಖಂಡ ಪ್ರವೀಣ್ ನೆಟ್ಟಾರು ಕನಸಿನ ಮನೆ ನಿರ್ಮಾಣಗೊಳ್ಳುವ ಕಾಲ ಸನ್ನಿಹಿತವಾಗಿದೆ. ಕೆಲ ದಿನಗಳ ಹಿಂದೆ ಪ್ರವೀಣ್ ಕುಟುಂಬಸ್ಥರಿಗೆ ಸಂಸದ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕೊಟ್ಟ ಮಾತಿನಂತೆ ಮನೆ ನಿರ್ಮಾಣಕ್ಕೆ ಚಾಲನೆ ನೀಡಲಾಗಿದೆ. ಬೆಳ್ಳಾರಿ ಸಮೀಪದ ನೆಟ್ಟಾರಿನಲ್ಲಿರುವ ಪ್ರವೀಣ್ ಸಮಾಧಿ ಬಳಿಯ ಜಾಗದಲ್ಲಿ ಹೊಸ ಮನೆಗೆ ಶಂಕುಸ್ಥಾಪನೆ ಮಾಡಲಾಗಿದ್ದು, ಪ್ರವೀಣ್ ನೆಟ್ಟಾರು ಕಂಡಿದ್ದ ಸುಂದರ ಮನೆಯ ಕನಸು ನನಸು ಮಾಡುವತ್ತ ಮುಂದಡಿ ಇಡಲಾಗಿದೆ. ಇಂದು ಬೆಳಗ್ಗೆ 9:30ಕ್ಕೆ ಪ್ರವೀಣ್ ನೆಟ್ಟಾರು ಅವರ ನೂತನ ಮನೆಗೆ ಶಂಕುಸ್ಥಾಪನೆ ಮಾಡಲಾಯಿತು. ದಕ್ಷಿಣ ಕನ್ನಡ ಸಂಸದ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು ಶಂಕುಸ್ಥಾಪನೆ ನೆರವೇರಿಸಿದರು. ಜೊತೆಗೆ ಸಚಿವ ಎಸ್ ಅಂಗಾರ, ಪುತ್ತೂರು ಶಾಸಕ ಸಂಜೀವ ಮಠಂದೂರು, ಪ್ರವೀಣ್ ಅವರ ತಂದೆ ತಾಯಿ ಸಹಿತ ಹಲವು ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಶಂಕುಸ್ಥಾಪನೆಗೆ ಸಾಕ್ಷಿಗಳಾದರು. ಪ್ರವೀಣ್ ಕಂಡಿದ್ದ ಕನಸಿನಂತೆಯೇ ಇಲ್ಲಿ ಮನೆ ನಿರ್ಮಾಣಗೊಳ್ಳಲಿದೆ. ಹಳೆಯ ಮನೆಯನ್ನ ಕೆಡವಿ ಇಂದು ಹೊಸ ಮನೆಗೆ ಗುದ್ದಲಿ ಪೂಜೆ ಮಾಡಲಾಗಿದೆ. ಪ್ರವೀಣ್ ಮನೆಯವರು ಕೊಟ್ಟಂತಹ ನಕ್ಷೆಯ ಪ್ರಕಾರವೇ ಮನೆ ನಿರ್ಮಾಣವಾಗ್ತಾ ಇದೆ. ಮೊಗ್ರೋಡಿ ಕನ್ಸ್ಟ್ರಕ್ಷನ್ಸ್ ಕಂಪನಿಗೆ ಮನೆ ನಿರ್ಮಾಣದ ಜವಾಬ್ದಾರಿ ವಹಿಸಲಾಗಿದೆ. 60 ಲಕ್ಷ ರೂಪಾಯಿ ವೆಚ್ಚದಲ್ಲಿ 2700 ಚದರ ಅಡಿಯ ಮನೆ ನಿರ್ಮಾಣಗೊಳ್ಳಲಿದೆ. ಮುಂದಿನ ವರ್ಷದ ಮೇ ತಿಂಗಳ ಒಳಗಾಗಿ ಮನೆಯನ್ನ ಪೂರ್ಣ ಮಾಡಿಕೊಡಲಾಗುವುದು ಎಂದು ನಳಿನ್ ಕುಮಾರ್ ಕಟೀಲು ಪ್ರವೀಣ್ ಕುಟುಂಬಕ್ಕೆ ಭರವಸೆ ನೀಡಿದ್ದಾರೆ. ಪ್ರವೀಣ್ ಪತ್ನಿ ನೂತನ ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನೌಕರಿ ಕೊಡಿಸುವಲ್ಲಿ ಮುಖ್ಯ ಪಾತ್ರ ವಹಿಸಿದ್ದ ನಳಿನ್ ಕುಮಾರ್ ಕಟೀಲ್ ಇದೀಗ ಮನೆಯ ಕನಸನ್ನ ನನಸಾಗಿಸುವತ್ತ ಹೆಜ್ಜೆ ಇರಿಸಿದ್ದಾರೆ. ಶಂಕುಸ್ಥಾಪನೆ ನೆರವೇರಿಸಿದ ಬಳಿಕ ಮಾತನಾಡಿದ ನಳಿನ್ ಕುಮಾರ್ ಅವರು, ಪ್ರವೀಣ್ ಕನಸು ನನಸು ಮಾಡಲು ಪಕ್ಷ ಹೆಜ್ಜೆ ಇಟ್ಟಿದೆ. ಪ್ರವೀಣ್ ನಮ್ಮ ಒಳ್ಳೆಯ ಕಾರ್ಯಕರ್ತರಾಗಿದ್ರು. ಅವರ ಕುಟುಂಬದ ಜೊತೆಗೆ ನಾವು ನಿಂತಿದ್ದೇವೆ. ಅವರ ಕೆಲಸಕ್ಕೆ ಮೌಲ್ಯ ಕಟ್ಟಲು ಸಾಧ್ಯವಿಲ್ಲ. ಇಲ್ಲಿ ಹಣ ಮುಖ್ಯವಲ್ಲ. ಬಿಜೆಪಿ ತನ್ನ ಪಕ್ಷದ ಕಾರ್ಯಕರ್ತನ ಕುಟುಂಬದ ಪರ ಯಾವತ್ತೂ ನಿಲ್ಲಲಿದೆ ಎಂದು ಹೇಳಿದರು. ನಮ್ಮ ಪಾರ್ಟಿಯ ಯುವ ಮೋರ್ಚಾದ ಜಿಲ್ಲೆಯ ಜವಾಬ್ದಾರಿ ಇರತಕ್ಕಂಥ ಪ್ರವೀಣ್ ನೆಟ್ಟಾರ್ ಅವನನ್ನು ರಾಷ್ಟ್ರ ವಿರೋಧಿ ಶಕ್ತಿಗಳು ಹತ್ಯೆ ಮಾಡಿದ್ದಾವೆ. ಹತ್ಯೆಯ ಸಂದರ್ಭದಲ್ಲಿ ಆ ಮನೆಯವರ ನೋವಿನ ಜೊತೆ ನಾವಿದ್ದೇವೆ ಅಂತ ಹೇಳುವಂಥದ್ದನ್ನು ಪಾರ್ಟಿ ಎಲ್ಲ ಜವಾಬ್ದಾರಿಯನ್ನು ತಗೊಂಡಿದೆ. ಪ್ರವೀಣನಿಗೊಂದು ಕನಸಿತ್ತು, ತನ್ನ ಊರಿನಲ್ಲಿ ತನ್ನ ಮನೆ ನಿರ್ಮಾಣ ಆಗಬೇಕು. ಅದಕ್ಕೋಸ್ಕರ ಒದ್ದಾಟವನ್ನು ಮಾಡ್ತಿದ್ದ. ತನ್ನ ಬಹುಕಾಲ ಸಮಯವನ್ನು ನಮ್ಮ ಪಾರ್ಟಿಗೆ, ಸಮಾಜಕ್ಕೆ ಕೊಡ್ತಿದ್ದ. ಹಾಗಾಗಿ ಅವನ ನಿರೀಕ್ಷೆಗಳನ್ನು ಪೂರೈಸಬೇಕು ಅನ್ನುವಂಥದ್ದು ನಮ್ಮ ಪಾರ್ಟಿಯ ನಿಲುವಾಗಿತ್ತು. ಹತ್ಯೆಯ ದಿವಸ ಪರಿವಾರದ ಹಿರಿಯರು ಬಂದು ಅವನ ಮನೆ ಜೊತೆ ನಾವು ನಿಲ್ತೇವೆ ಅಂತ ಹೇಳುವಂಥದ್ದನ್ನು ಉಲ್ಲೇಖ ಮಾಡಿದರು. ಆ ಪ್ರಕಾರ ಪಾರ್ಟಿ ಅವನ ಕುಟುಂಬಕ್ಕೆ ಸಹಾಯವಾಗಿ ಸರ್ಕಾರದಿಂದ 25 ಲಕ್ಷ ರೂಪಾಯಿ, 25 ಲಕ್ಷ ರೂಪಾಯಿನ ಪಾರ್ಟಿ ಹೆಸರಲ್ಲಿ ಮತ್ತು ಅವ ದುಡಿದಿರುವ ಯುವ ಮೋರ್ಚಾದ ಹೆಸರಲ್ಲಿ 15 ಲಕ್ಷ, ಸುಮಾರು 65 ಲಕ್ಷ ರೂಪಾಯಿಗಳನ್ನು ನಾವು ಪಾರ್ಟಿ ಕಡೆಯಿಂದ, ಸರ್ಕಾರ ಮತ್ತು ಪಾರ್ಟಿ ಕಡೆಯಿಂದ ಕೊಟ್ಟಿದ್ದೆವು. ಆನಂತರ ಬೇರೆ ಬೇರೆ ದಾನಿಗಳು, ಅವನ ಪ್ರೀತಿ ಇರತಕ್ಕಂಥ ಎಲ್ಲ ಜನ ಸಹಕಾರವನ್ನು ನೀಡಿದ್ದಾರೆ. ಅವರೆಲ್ಲರ ಸಹಕಾರವನ್ನು ನಾನು ಸ್ಮರಿಸ್ತೇನೆ. ಇವತ್ತು ನಾವು ನುಡಿದಂತೆ ಅವನ ಹೆಂಡತಿಗೆ ನಾವು ಕೆಲಸ ಕೊಡಬೇಕಿತ್ತು. ಅದನ್ನು ಕೊಡಿಸುವ ಕೆಲಸವನ್ನು ಇವತ್ತು ಸರ್ಕಾರದ ಕಡೆಯಿಂದ ಅಂಗಾರರ ಪ್ರಯತ್ನದಿಂದ ನಾವು ಮಾಡಿದ್ದೇವೆ. ಹಾಗಾಗಿ ಅವನು ಮನೆಯ ಅವೇನು ದುಡಿದು ಸಂಪಾದನೆ ಮಾಡ್ತಿದ್ದ ಅದಕ್ಕೆ ವ್ಯವಸ್ಥೆ, ಅವನ ಹೆಂಡತಿ ಅತಂತ್ರಳಾಗಬಾರ್ದು ಅಂತ ಹೇಳಿದ ಕಾರಣಕ್ಕೋಸ್ಕರ ಉದ್ಯೋಗ, ಮೂರನೇದು ಉಳಿದಿರುವಂಥದ್ದು ಅವನಿಗೆ ಗೃಹ ನಿರ್ಮಾಣದ ಕೆಲಸವನ್ನು. ಮತ್ತು ಅವರ ಮನೆಯವರ ಹತ್ರ ಮಾತನಾಡಿ ಎಲ್ಲರನ್ನು ಅವರೇ ಹೇಳಿದ ಪ್ರಕಾರ, ಅವ್ರು ಕೊಟ್ಟಿರುವಂಥ ನಕ್ಷೆಯ ಪ್ರಕಾರ, ಅವೇನು ಕನಸ್ಕೊಂಡಿದ್ದ ಆ ನಕ್ಷೆಯ ಪ್ರಕಾರ ಈ ಜಾಗದಲ್ಲಿ 2000 ಸುಮಾರು ಹತ್ತಿರ 700 ಸ್ಕ್ವೇರ್ ಫೀಟ್ಗಳು ಬರ್ತದೆ. ಅಷ್ಟು ದೊಡ್ಡ ಮನೆಯನ್ನು ಇವತ್ತು ಪೂರ್ಣ ಪ್ರಮಾಣದಲ್ಲಿ ನಾವು ಮಾಡಿಸಿಕೊಡುವ ಸಂಕಲ್ಪವನ್ನು ಮಾಡಿ ಇವತ್ತು ಶಿಲಾನ್ಯಾಸವನ್ನು ಮಾಡಿದ್ದೇವೆ. ಅವ್ರ ಮನೆಯವರ ಅಪೇಕ್ಷೆ ಅದೇ ಇತ್ತು, ಪಾರ್ಟಿ ಮಾಡಿಕೊಡಬೇಕು. ಬೇರೆಯವರು ಬಂದಿದ್ದಾರೆ, ಅವರಿಗೆ ಮನೆ ಕಟ್ಟಿಕೊಡ್ತೇವೆ ಅಂತ ಬೇರೆ ಬೇರೆ ಸಮಾಜದ ಪ್ರಮುಖರು ಬಂದಿದ್ದರು. ಅವರೆಲ್ಲರ ಸಹಕಾರವನ್ನು ನಾವು ಸ್ಮರಿಸ್ತೇವೆ. ಅವರೆಲ್ಲರೂ ಒಳ್ಳೆಯ ಭಾವನೆಯಿಂದ ನಾವು ಕಟ್ಟಿಕೊಡ್ತೇವೆ ಅಂತ ಮುಂದೆ ಬಂದರು. ಅಂದರೆ ಪಾರ್ಟಿ ಜವಾಬ್ದಾರಿ ಇದೆ ಅಂತ ಹೇಳ್ಕೊಂಡು ನಾವು ತೊಗೊಂಡಿದ್ದೇವೆ. ಇತ್ತು ನಾನು, ಅಂಗಾರರು, ಕೋಟಾ ಶ್ರೀನಿವಾಸ ಪೂಜಾರಿ ಅವರು, ಸಂಜೀವ ಮಠಂದೂರು, ಜಿಲ್ಲಾಧ್ಯಕ್ಷರು ಸುದರ್ಶನ್ ಎಲ್ಲ ಸೇರಿ ನಮ್ಮ ಇಲ್ಲಿ ಮಂಡಲದ ಅಧ್ಯಕ್ಷರು ಹರೀಶ್ ಕಂಜಿಬಲಿ ಅವರ ನೇತೃತ್ವದಲ್ಲಿ ಈ ಮನೆಯ ನಿರ್ಮಾಣವನ್ನು ಮಾಡಿಕೊಡ್ತೀವಿ. ಇದರ ಪೂರ್ಣ ಖರ್ಚನ್ನು ನಾವು ಪಾರ್ಟಿಯಿಂದ ಕೊಡ್ತೀವಿ. ಈಗಿನ ಪ್ರಕಾರ ಹತ್ತಿರ 60 ಲಕ್ಷವರೆಗೆ ಹೋಗ್ಬೋದು, ಜಾಸ್ತಿ ಆಗಲಿಕ್ಕೆ ಸಾಕು ನೋಡ್ತೀವಿ. ನಾವು ಸಂಪೂರ್ಣವಾಗಿರ್ತಕ್ಕಂಥ ಖರ್ಚನ್ನು ನಾವು ಭರಿಸ್ತೀವಿ. ಮನೆಯನ್ನು ನಾವು ಕಟ್ಟಿಕೊಡ್ತೀವಿ. ಪಾರ್ಟಿಯಿಂದ ಮುಗರೋಡಿ ಕನ್ಸ್ಟ್ರಕ್ಷನ್ ಅವರಿಗೆ ಕೊಟ್ಟಿದ್ವಿ. ಅವ್ರಿಗೆ ಹೇಳಿದ್ದೇವೆ ಆದಷ್ಟು ಅತಿ ಶೀಘ್ರ ಮನೆ ಗೃಹ ಪ್ರವೇಶ ಆಗಬೇಕು. ಮೇ ಒಳಗೆ ಮುಗಿಸ್ತೇವೆ ಅಂತ ಹೇಳಿದ್ದಾರೆ. ಎಲ್ಲವನ್ನು ನೋಡ್ಕೊಂಡು ಮಾಡ್ತೀವಿ. ನಮಗೆ ಇದರ ಮೌಲ್ಯ ಲೆಕ್ಕ ಅಲ್ಲ, ಇದರ ಬೆಲೆ ಎಷ್ಟು.
ಪ್ರವೀಣನ ಕಾರ್ಯ ಅದಕ್ಕೆ ಮೌಲ್ಯ ಹಿಡೀಲಿಕ್ಕೆ ಆಗೋದಿಲ್ಲ. ಪ್ರವೀಣನ ಕೆಲಸ, ನಮ್ಮ ಕಾರ್ಯಕರ್ತರ ಕೆಲಸವನ್ನು ನಾವು ಮೌಲ್ಯದಿಂದ ಅಳೆಯುವುದಿಲ್ಲ, ಆದರೆ ಭಾವನೆಗಳಿಗೆ ನಾವು ಸ್ಪಂದಿಸ್ತೀವಿ. ಇಂತಹ ಅವರ ಮನೆ ಜೊತೆ ನಾವಿದ್ದೇವೆ, ಕೊನೆಯವರೆಗೆ ಇದ್ದೇವೆ, ಪಾರ್ಟಿ ಇರ್ತದೆ ಅಂತ ಹೇಳುವಂಥದ್ದು ವಿಶ್ವಾಸ ತುಂಬುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಅವರು ಸೌಜನ್ಯಪೂರ್ವಕವಾಗಿ ನಮ್ಮ ಜೊತೆ ಎಲ್ಲ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರೆಲ್ಲ ಸಮಸ್ಯೆ ಸುಖ ದುಃಖಗಳಲ್ಲಿ ನಮ್ಮ ಪಾರ್ಟಿ ಇದೆ, ಈ ಕುಟುಂಬದ ಜೊತೆ ಪಾರ್ಟಿ ಇರುತ್ತೆ. ಪ್ರವೀಣ್ ನೆಟ್ಟರು ಪತ್ನಿ ನೂತನ ಅವರು ಮಾತನಾಡಿ, ಸಂಸದರು, ಸಚಿವರು ಮತ್ತು ಬಿಜೆಪಿ ಮುಖಂಡರು ಪ್ರವೀಣ್ ಅವರ ಕನಸಿಗೆ ಹೆಜ್ಜೆ ಇಟ್ಟಿದ್ದಾರೆ. ಪಕ್ಷದ ರಾಜ್ಯಾಧ್ಯಕ್ಷರು ಕನಸಿನ ಮೊದಲ ಹೆಜ್ಜೆ ಇಟ್ಟಿದ್ದಾರೆ. ನಮ್ಮ ಮನೆಯವರ ಪರವಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಎಂದು ಹೇಳಿದರು. ಸಂಸದರು, ಸಚಿವರು ಮತ್ತು ನಮ್ಮ ಕ್ಷೇತ್ರದ ಇತರ ಪಕ್ಷದ ಮುಖಂಡರು ಅವತ್ತು ಪ್ರವೀಣ್ ಹತ್ಯೆ ಆದಾಗ ಅವರ ಕನಸು ಮನೆ ಕಟ್ಟುವುದೊಂದಿತ್ತು. ಆ ಕನಸನ್ನು ನನಸು ಮಾಡಬೇಕು ಅಂತ ಹೇಳುವ ಉದ್ದೇಶದಿಂದ ಇವತ್ತೆಲ್ಲರೂ ಇಲ್ಲಿ ಬಂದು, ಸಚಿವರು, ಸಂಸದರು, ಎಲ್ಲರೂ, ಪಕ್ಷದ ರಾಜ್ಯಾಧ್ಯಕ್ಷರು ಎಲ್ಲರೂ ಜೊತೆಗೂಡಿ ಪ್ರವೀಣ್ ಅವರ ಕನಸಿಗೆ ಮೊದಲ ಹೆಜ್ಜೆಯನ್ನಿಟ್ಟೋಗಿದ್ದಾರೆ. ನಮ್ಮ ಮನೆಯವರ ಪರವಾಗಿ ಅವರೆಲ್ಲರಿಗೂ ನಾನು ಕೃತಜ್ಞತೆ ಹೇಳ್ತಾ ಇದ್ದೇನೆ. ಹಾಗೆ ಭಾಜಪದ ನಮ್ಮ ಸ್ಥಳೀಯ ಮುಖಂಡರು ಅವರ ಜೊತೆ ಪ್ರತಿ ಒಂದು ಹೆಜ್ಜೆಯಲ್ಲೂ ಅವರ ಜೊತೆಗಿದ್ದು ಈ ಕಾರ್ಯಕ್ಕೆ ಅವರ ಜೊತೆಗೆ ನಿಂತು ಈ ಮನೆಯನ್ನು ಮುನ್ನಡೆಸಲಿಕ್ಕೋಸ್ಕರ ಅವರ ಜೊತೆ ನಮ್ಮ ಊರಿನವರು, ಪಂಚಾಯತ್ ಇರ್ಬೋದು ಅಥವಾ ತಾಲೂಕ್ ಪಂಚಾಯತ್, ಜಿಲ್ಲಾ ಮಟ್ಟದ ಎಲ್ಲ ಮುಖಂಡರು ಅವರ ಜೊತೆಗಿದ್ದಾರೆ. ಅವರೆಲ್ಲರಿಗೂ ನಾನು ನನ್ನ ಮನೆಯವರ ಪರವಾಗಿ ಧನ್ಯವಾದವನ್ನು ಹೇಳ್ತೇನೆ. ಆರೋಪಿಗಳನ್ನು ಹಿಡಿಯುವಲ್ಲಿಯೂ ಇಷ್ಟೇ ಸಹಕಾರ ಇನ್ನು ಮುಂದೆಯೂ ನೀಡಲಿ. 6 ಜನ ಇನ್ನೂ ಸಿಗಲಿಕ್ಕೆ ಬಾಕಿ ಇದ್ದಾರೆ, ಅವರನ್ನು ಹಿಡಿಯುವಂತಾಗಲಿ. ಅವರನ್ನು ಹಿಡಿಯುವಲ್ಲಿಯೂ ಈ ಎಲ್ಲರ ಪ್ರಯತ್ನ ಇರಲಿ ಅಂತ ಹೇಳೋದು ನಮ್ಮ ಮನೆಯವರ ಅಭಿಪ್ರಾಯ. ಬಿಜೆಪಿ ವತಿಯಿಂದ ಈಗಾಗಲೇ ಪ್ರವೀಣ್ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ನೀಡಲಾಗಿದ್ದು, ಸರ್ಕಾರದಿಂದಲೂ 25 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗಿದೆ. ಅಲ್ಲದೆ ಪ್ರವೀಣ್ ನೆಟ್ಟಾರು ಕಾರ್ಯಾಚರಿಸುತ್ತಿದ್ದ ಯುವ ಮೋರ್ಚಾದಿಂದ 15 ಲಕ್ಷ ರೂಪಾಯಿಗಳ ಪರಿಹಾರ ನೀಡಲಾಗಿದೆ. ಇದೀಗ ಮನೆ ಕಟ್ಟುವ ಜವಾಬ್ದಾರಿಯನ್ನು ಕೂಡ ಪಕ್ಷ ತೆಗೆದುಕೊಂಡಿದ್ದು, ಆದಷ್ಟು ಬೇಗ ಮನೆ ನಿರ್ಮಾಣವಾಗಲಿ ಅನ್ನೋದು ಪ್ರವೀಣ್ ಪೋಷಕರು ಮತ್ತು ಕಾರ್ಯಕರ್ತರ ಆಶಯವಾಗಿದೆ. ಶುಭಾರಂಭಗೊಂಡಿದೆ ಆಶೀರ್ವಾದ್ ಫರ್ನಿಚರ್. ಎಲ್ಲ ಬಗೆಯ ಫರ್ನಿಚರ್ ಐಟಂಗಳ ಬೃಹತ್ ಶೋರೂಮ್. ಮರ, ಸ್ಟೀಲ್, ಪ್ಲಾಸ್ಟಿಕ್ ಫರ್ನಿಚರ್ಗಳು, ದೇವರ ಮಂಟಪ, ಕುಶನ್ ಸೋಫಾ, ಕಬೋರ್ಡ್ ಮತ್ತು ಎಲ್ಲಾ ರೀತಿಯ ಪೀಠೋಪಕರಣಗಳ ಅಮೋಘ ಸಂಗ್ರಹ. ಗ್ರಾಹಕರಿಗೆ ಶುಭಾರಂಭ ಮತ್ತು ಹಬ್ಬಗಳ ಕೊಡುಗೆ. 10ರಿಂದ 30% ವರೆಗೆ ಕಡಿತ, ಜೊತೆಗೆ ಖಚಿತ ಉಡುಗೊರೆಗಳು. ಸುಗಮ ಖರೀದಿಗೆ ಸುಲಭ ಕಂತುಗಳ ಯೋಜನೆ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ. ಸಂಪರ್ಕಿಸಿ ಆಶೀರ್ವಾದ್ ಫರ್ನಿಚರ್, ಹೋಟೆಲ್ ಸಂತೃಪ್ತಿ ಹಿಂಭಾಗ, ಸಚಿನ್ ಆರ್ಕಿಡ್, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಕಾಂಟ್ಯಾಕ್ಟ್ 9845304532, 9035131118. ಶ್ರೀರಾಮನಾಥ ಫರ್ನಿಚರ್, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.